ಮಂಗಳೂರಿನ ಕೊಲಸೋ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಪ್ಯಾರಾಮೆಡಿಕಲ್ ಸೀಟು, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ವಿದ್ಯಾರ್ಥಿ ವೇತನ ಕೊಡಿಸುವುದಾಗಿ ಮನೋಜ್ ಪೌಲ್ ಎಂಬಾತ ನಂಬಿಸಿ ವಂಚನೆ ಮಾಡಿರುವ ಪ್ರಕರಣವನ್ನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಖಂಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೊಂದ ವಿದ್ಯಾರ್ಥಿ ಅಶ್ವಥ್ ಮಾತನಾಡಿ, ಮನೋಜ್ ಪೌಲ್ ವಿರುದ್ಧ ದೂರು ದಾಖಲಾಗಿ 4 ದಿನ ಕಳೆದರೂ ಇಲ್ಲಿ ತನಕ ಬಂಧನವಾಗಲಿಲ್ಲ. ತಕ್ಷಣವೇ ವಂಚನೆ ಮಾಡಿರುವ ಮನೋಜ್ ಪೌಲ್ನನ್ನು ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ. ಸೆಕೆಂಡ್ ಪಿ ಯು ಅಲ್ಲಿ ಕಲಿತಿರುವಾಗ ನಮಗೆ ಬಂದರೆ ನಿಮಗೆ ನಾವು ಏನು ಕೌನ್ಸಿಲಿಂಗ್ ಮಾಡಿಕೊಡ್ತೇವೆ, ಗೌರ್ಮೆಂಟ್ ಸೀಟ್ ಮಾಡಿಕೊಡ್ತೇವೆ ಅಂತ. ಹಾಗೆ ನಮಗೆ ಇಲ್ಲಿ ಇವರ ಕಂಕನಾಡಿಯಲ್ಲಿ ಇವರ ಆಫೀಸ್ ಇದೆ, ಅಲ್ಲಿಗೆ ಬಂದಾಗ ಹೇಳಿದ್ರು ನಿಂಗೆ ಯಾವ್ದು ಇಷ್ಟ ಉಂಟು. ನಾನು ಪ್ಯಾರಾಮೆಡಿಕಲ್ ಕೋರ್ಸ್ ನಂಗೆ ಇಷ್ಟ ಇತ್ತು, ನಾನು ಅದನ್ನು ಹೇಳಿಬಿಟ್ಟೆ. ಹಾಗೆ ಹೇಳಿದ್ರು ನಿಂಗೆ ಈಗ ಇಲ್ಲಿ 7 ಸೀಟ್ ಮಾತ್ರ ಬಾಕಿ ಇದೆ, ನಿಮ್ಗೆ ಬೇಕಾ 7,000 ಕಟ್ಟು, ನಾನು ನಿಮಗೆ ಗೌರ್ಮೆಂಟ್ ಸೀಟ್ ಪಕ್ಕ ಮಾಡ್ತೇನೆ ಅಂತ. ಆಯ್ತು ಅಂತ ಹೇಳಿದೆ. ನಮಗೇನು ಐಡಿಯಾ ಇರಲಿಲ್ಲ. ಆಯಿತು ಮನೆಯಲ್ಲಿ ಕೇಳಿ ಹಾಗೆ ಈಗ ಎಲ್ಲಾದರೂ ಸಾಲ ಮಾಡಿ ನಾನು ತಂದು 7,000 ಕಟ್ಟಿದೆ. ಆದರೆ 7,000 ಕಟ್ಟಿ ನಿಮಗೆ ಸೀಟ್ ಬುಕ್ ಅಂತ ಮಾಡಿ ನಿಮಗೆ ಕೊಲಸಕ್ಕೆ ಆಗ್ತೇನೆ ಅಂತೇಳಿ ಕೊಲಸದಲ್ಲಿ ನಮಗೆ ಎಂತ ಮಾಡಲಿಲ್ಲ. ಹೋಗಿ ಅವರು ನಮ್ಮೊಟ್ಟಿಗೆ ಬಂದಿದ್ದಾರೆ ಅಷ್ಟೇ. ಫೀಸ್ ಆಗಲೇ 24 ಫುಲ್ ಪೇ ಮಾಡಿದ್ದೇನೆ. ಆದರೆ ಈಗ ನಾವು ಫ್ರೆಂಡ್ ಜೊತೆ ಮಿಂಗಲ್ ಆದಾಗ ಗೊತ್ತಾಗ್ತುಂಟು, ನನ್ನ ಫ್ರೆಂಡ್ಗೆ 24, ನನಗೆ 24. ಆದರೆ ನಾವೀಗ ಇವರಿಗೆ 7,000 ಕೊಟ್ಟಿದ್ದೇವೆ. ಆದರೆ ನಮಗೆ ಯಾವುದೇ ರೀತಿಯ ಕೆಲಸ ನಡೀಲಿಲ್ಲ. ಇಲ್ಲಿ 7,000 ಮಾಡಿಕೊಡ್ತೀನಿ, ಗೌರ್ಮೆಂಟ್ ಸೀಟ್ ಮಾಡಿಕೊಡ್ತೇನೆ ಅಂತ ಹೇಳಿದರೆ ಮಾಡಲಿಲ್ಲ. ಗೌರ್ಮೆಂಟ್ ಕೋಟಾದಲ್ಲಿ ಸಹ ಸೀಟ್ ಆಗಲಿಲ್ಲ. ಈಗ ಹೋಗಿ ಕೇಳಿದ್ರೆ ಕೌನ್ಸಿಲಿಂಗ್ ಬರಬೇಕಿತ್ತು ಅಂತ ಹೇಳ್ತಾರೆ. ಮೊದಲು ಕೌನ್ಸಿಲಿಂಗ್ ಹೋಗುವಾಗ ಹೇಳಿದ್ರು, ನೀನು ಕೌನ್ಸಿಲಿಂಗ್ ಬಂದರೆ ನಿನ್ನ ಪೇರೆಂಟ್ಸ್ ಬರ್ತಾರೆ, 3,000 ಎಕ್ಸ್ಟ್ರಾ ಆಗ್ತದೆ ಅಂತ. ಆಗ ನಾವು ಬಡದವ್ರು ಆಗೇನು ಥಿಂಕ್ ಮಾಡ್ತೇವೆ, ಎಲ್ಲಿ ಹಣ ಕಮ್ಮಿಯಲ್ಲಿ ಆಗ್ತದೆ ಯಾವುದನ್ನೇ ಥಿಂಕ್ ಮಾಡ್ತೇವೆ. ಆಗ 7,000 ಆಗ್ಬೋದು ಅಂತ 7,000 ಕೊಟ್ಬಿಟ್ಟಿದ್ದೆ. ಆದರೆ ಈಗ ಫ್ರೆಂಡ್ಸ್ ಜೊತೆ ಮಿಂಗಲ್ ಆದಾಗ ಗೊತ್ತಾಗ್ತುಂಟು, ಇದು ನಂದು ಮ್ಯಾನೇಜ್ಮೆಂಟ್ ಸೀಟ್, ಗೌರ್ಮೆಂಟ್ ಕೋಟೆ ಸಾಲ ಗೌರ್ಮೆಂಟ್. ಈ ಸಂದರ್ಭ ಎಬಿವಿಪಿ ಮುಖಂಡರಾದ ತೇಜಸ್ವಿ, ಲಕ್ಷ್ಮಣ್, ಲತೇಶ್, ಪ್ರಕಾಶ್, ಶಿವರಾಜ್ ಹಾಗೂ ನೊಂದ ವಿದ್ಯಾರ್ಥಿಗಳಾದ ನಿಖಿಲ್ ರೈ, ಸಂದೇಶ್, ನಿತಿನ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.